ವ್ಯಕ್ತಿಯಲ್ಲಿರಬೇಕಾದ ಸ್ನೇಹ, ಸಂಬಂಧ, ಸಂಸ್ಕಾರ, ಸ್ವಾತಂತ್ರ್ಯ, ಕರುಣೆ, ಸಭ್ಯತೆ ಇವೆಲ್ಲ ಇಂದು ಕೂಡ ಸಮಾಜದಲ್ಲಿವೆ. ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ಇವೆಲ್ಲ ವಾಣಿಜ್ಯ ರೂಪ ತಳೆದಿವೆ. ಬೆಂಗಳೂರು ಮೂಲದ ಬರಹಗಾರ, ಚಿಂತಕ ವಿವೇಕಾನಂದ ಎಚ್ಕೆ ಅವರು 8,000 ಕಿಲೋಮೀಟರ್ ಪ್ರಯಾಣಿಸಿ ಮಂಗಳೂರಿಗೆ ಆಗಮಿಸಿದ್ದಾರೆ. ಇಲ್ಲಿಯವರೆಗೆ 200ಕ್ಕೂ ಅಧಿಕ ತಾಲೂಕುಗಳಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ಸಂವಾದ ನಡೆಸುತ್ತಾ ಮಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಹೌದು, ಸಮಾಜದಲ್ಲಿ ಮಾನವೀಯ ಮೌಲ್ಯಗಳಿಗೆ ಪೆಟ್ಟು ಬೀಳುತ್ತಿದೆ. ಇಂತಹ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಮೌಲ್ಯಗಳನ್ನು ಉಳಿಸಿ ಬೆಳೆಸುವ ಅಗತ್ಯವಿದೆ ಎಂದು ಸಾರುತ್ತಾ ಹೊರಟಿದ್ದಾರೆ. ತಾವು ನೋಡಿದ, ಕೇಳಿದ ವಿಚಾರವನ್ನ ಅರಿತುಕೊಳ್ಳುತ್ತಾ ರಾಜ್ಯದ 200ಕ್ಕೂ ಹೆಚ್ಚು ತಾಲೂಕುಗಳನ್ನು ಕಾಲ್ನಡಿಗೆಯಲ್ಲೇ ತಲುಪಿದ ಮಹಾನ್ ವ್ಯಕ್ತಿ ವಿವೇಕಾನಂದ ಎಚ್ಕೆ ಅವರು. ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ವತಿಯಿಂದ ಸಂವಾದ ಕಾರ್ಯಕ್ರಮದಲ್ಲಿ ಬರಹಗಾರ, ಚಿಂತಕ ವಿವೇಕಾನಂದ ಎಚ್ಕೆ ಅವರ ಜೊತೆಯಲ್ಲಿ ಕಾರ್ಯಕ್ರಮಗಳನ್ನು ನಡೆಸಿದ್ರು. ಇದೇ ವೇಳೆ ಶಿಕ್ಷಣ ಸಂಸ್ಥೆಯಿಂದ ಅವರನ್ನ ಸನ್ಮಾನಿಸಲಾಯಿತು. ಈ ಬಗ್ಗೆ ಮಾತನಾಡಿದ ವಿವೇಕಾನಂದ ಎಚ್ಕೆ ಅವರು, ಪ್ರಕೃತಿ, ಆಹಾರ, ಉಡುಪು, ಜನರೊಂದಿಗಿನ ಸಂವಾದ ಹೀಗೆ ಜ್ಞಾನವನ್ನ ಭಿಕ್ಷಾರೂಪದಲ್ಲಿ ಸ್ವೀಕರಿಸುತ್ತಾ ಹೋಗುವುದು ಪಾದಯಾತ್ರೆಯ ಉದ್ದೇಶವಾಗಿದೆ. ಮಾನವೀಯ ಮೌಲ್ಯಗಳ ಪುನರುತ್ಥಾನಕ್ಕಾಗಿ 8,300 ಕಿಲೋಮೀಟರ್ ಕ್ರಮಿಸಿದ್ದೇನೆ. ಪಾದಯಾತ್ರೆ ಪೂರ್ಣಗೊಳ್ಳಲು 12,000 ಕಿಲೋಮೀಟರ್ ಪ್ರಯಾಣ ಮಾಡಬೇಕಾದ ಗುರಿ ಹೊಂದಿದ್ದೇನೆ ಎಂದು ಮಾಹಿತಿಯನ್ನ ನೀಡಿದ್ರು. ಪಾದಯಾತ್ರೆ ಆರಂಭಗೊಂಡು 275 ದಿನಗಳು ಪೂರೈಸಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವೇಶದೊಂದಿಗೆ 20 ಜಿಲ್ಲೆಗಳ ಕಾಲ್ನಡಿಗೆ ಪೂರ್ಣಗೊಂಡಂತಾಗಿದೆ. ಸಮಾಜದಲ್ಲಿ ತಂತ್ರಜ್ಞಾನ ಸಹಿತ ಎಲ್ಲ ಬದಲಾವಣೆಗಳು ನಡೆದಿವೆ. ಆದರೆ ಯುವಜನರಲ್ಲಿ ವಿಭಿನ್ನ ಆಲೋಚನೆಗಳು ಮೂಡುತ್ತಿವೆ. ಪ್ರೀತಿ, ಸ್ನೇಹ, ವ್ಯವಹಾರವನ್ನ ಒಂದೇ ಸಮಯದಲ್ಲಿ ನಿರ್ವಹಿಸುತ್ತಿದ್ದಾರೆ. ಇದರಿಂದ ಯುವ ಜನತೆ ಹೊರಬರಬೇಕು, ಜ್ಞಾನವನ್ನ ಪಡೆದುಕೊಳ್ಳಬೇಕೆಂದು ಅವರು ಸಲಹೆಯನ್ನ ನೀಡಿದ್ರು. ಪ್ರೀತಿಯಿಂದ ಹೊರತುಪಡಿಸಿದ ಎಲ್ಲವೂ ಇದೆ ಈ ಸಮಾಜದಲ್ಲಿ. ಇಂಗ್ಲಿಷಲ್ಲಿ ಒಂದು ಮಾತು ಹೇಳ್ತಾರೆ, ದ ಮೆಡಿಕಲ್ ಸೈನ್ಸ್ ಈಸ್ ಸೋ ಅಡ್ವಾನ್ಸ್ಡ್, ದ ಮೆಡಿಕಲ್ ಸೈನ್ಸ್ ಈಸ್ ಸೋ ಅಡ್ವಾನ್ಸ್ಡ್ ದಟ್ ಓನ್ಲಿ ಫ್ಯೂ ಹೆಲ್ತಿ ಪೀಪಲ್ ಈಸ್ ಲಿವಿಂಗ್ ಇನ್ ದಿಸ್ ಅರ್ತ್. ಸೊ ಆಕ್ಚುಲಿ ಅದರದ ವೈರುಧ್ಯ ನೋಡಿ. ಮೆಡಿಕಲ್ ಸೈನ್ಸ್ ಈಸ್ ಸೋ ಅಡ್ವಾನ್ಸ್ಡ್, ದಟ್ ಮೀನ್ಸ್ ನಾವೆಲ್ಲರೂ ಆರೋಗ್ಯವಂತರಿರಬೇಕಾಗಿತ್ತು, ಬಟ್ ದಟ್ ಈಸ್ ನಾಟ್ ಹ್ಯಾಪನಿಂಗ್. ಮೆಡಿಕಲ್ ಸೈನ್ಸ್ ಈಸ್ ಇನ್ ಅಡ್ವಾನ್ಸ್, ಬಟ್ ದ ಹೆಲ್ತ್ ಈಸ್ ಗೋಯಿಂಗ್ ಡೌನ್. ನಿಮ್ಮ ಮನಸ್ಸುಗಳಲ್ಲಿ ನಾನು ಒಂದು ಪ್ರತಿಜ್ಞೆಯನ್ನ ಬಯಸ್ತಾ ಇದ್ದೀನಿ. ಈಗ ನಾನು ನಡ್ಕೊಂಡು ಬಂದಿದ್ದೇನೆ, ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀನಿ, ಅದು ದೊಡ್ಡ ಸಾಧನೆ ಅಲ್ಲ. ಈ ಕ್ಷಣದಿಂದ ನಾವು ಈ ಸಮಾಜವನ್ನ ಒಂದಷ್ಟು ಬದಲಾವಣೆ ಮಾಡ್ಕೊಡ್ಲಿಕ್ಕೆ ಪ್ರಯತ್ನ ಪಡೋಣ ಅನ್ನೋದು ನಮ್ಮ ಒಂದು ಕಾನ್ಸೆಪ್ಟ್. ಅದಕ್ಕೆ ನಾನು ಆಗ್ಲೇ ಹೇಳಿದಾಗೆ ನವೆಂಬರ್ 1ರಿಂದ ಅಲ್ಲಿ ಬೀದರ್ ಜಿಲ್ಲೆ ಔರಾದಿನ ವನಮಾರ್ಪಳ್ಳಿ ಅಂತೇಳಿ ಪ್ರಾರಂಭ ಮಾಡಿ ಇವತ್ತು 276ನೇ ದಿನ 8,400 ಕಿಲೋಮೀಟರ್ಗಳನ್ನ ಸಂಚರಿಸಿ ನಿಮ್ಮ ಮುಂದೆ ಕೂತಿದ್ದೀನಿ. ಸೊ ಅಂದ್ರೆ ಮೌಲ್ಯಗಳು ದುಡ್ಡಿಗಾಗಿ ಮಾರ್ಕೋತಾ ಇದ್ದಾರೆ. ಇಲ್ಲಿ ಧಾರ್ಮಿಕ ಮುಖಂಡರಿದ್ರೆ ಇಲ್ಲಿ ಜಾತಿ ವ್ಯವಸ್ಥೆ ಇರಬಾರದು. ಇಲ್ಲಿ ಜಾತಿ ವ್ಯವಸ್ಥೆ ಇದೆ ಅಂದ್ರೆ ಧಾರ್ಮಿಕ ಮುಖಂಡರು ಸಂಪೂರ್ಣ ವಿಫಲರಾಗಿದ್ದಾರೆ ಅನ್ನೋದೇ ನನ್ನ. ಈ ವೇಳೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಎಸ್ಜಿ, ಕಾಲೇಜಿನ ರಿಜಿಸ್ಟ್ರಾರ್ ಡಾಕ್ಟರ್ ಅಲ್ವಿನ್ ಡೇಸಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್, ಮಂಗಳೂರು.